V4 ನ್ಯೂಸ್ನ ಸಮಸ್ತ ವೀಕ್ಷಕರಿಗೆ 79ನೆಯ ಸ್ವಾತಂತ್ರ್ಯ ದಿನಾಚರಣೆಯ ಮತ್ತು ಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು. ನಾನು ದೀಕ್ಷಾ ಬಂಗೇರ. ಆಸ್ತ್ರಾ ಗ್ರೂಪ್ ಮತ್ತು ಡಿಜಿಟಲ್ ಪ್ಲಾನೆಟ್ ಪ್ರೆಸೆಂಟ್ಸ್ ಪ್ರೈಮ್ ಟೈಮ್ ನ್ಯೂಸ್ಗೆ ಸ್ವಾಗತ. ಪವರ್ಡ್ ಬೈ ಮಲಬಾರ್ ಗೋಲ್ಡನ್ ಡೈಮಂಡ್ಸ್, ಫೋಕ್ಸ್ ವ್ಯಾಗನ್ ಮಂಗಳೂರು. ಇದೀಗ ಸುದ್ದಿಯ ವಿವರ. ಜಿಲ್ಲೆಯಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆ ಕಾಪಾಡಲು ದೇವಸ್ಥಾನ, ಮಸೀದಿ, ಚರ್ಚ್ಗಳ ಧಾರ್ಮಿಕ ಮುಖಂಡರು ತಮ್ಮ ತಮ್ಮ ಧಾರ್ಮಿಕ ಕೇಂದ್ರಗಳಲ್ಲಿ ಜನರಿಗೆ ತಿಳುವಳಿಕೆ ನೀಡಬೇಕು. ಸಾಮರಸ್ಯದಿಂದ ಅಭಿವೃದ್ಧಿ ಸಾಧ್ಯ ಎಂಬುದನ್ನು ಸಮಾಜದ ಜನರಿಗೆ ಮನದಟ್ಟು ಮಾಡಬೇಕು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಕರೆ ನೀಡಿದ್ದಾರೆ. ನಗರದ ನೆಹರು ಮೈದಾನದಲ್ಲಿ ಆಕರ್ಷಕ ಪಥಸಂಚಲನದೊಂದಿಗೆ 79ನೇ ಸ್ವಾತಂತ್ರ್ಯೋತ್ಸವದಲ್ಲಿ ಧ್ವಜಾರೋಹಣ ನೆರವೇರಿಸಿ ಬಳಿಕ ಅವರು ಸಂದೇಶ ಭಾಷಣ ಮಾಡಿದರು. ಕಲೆ, ನಾಟಕ, ಯಕ್ಷಗಾನ ಕ್ಷೇತ್ರಗಳಲ್ಲೂ ಸಹ ಸಾಮರಸ್ಯ ಸಂದೇಶ ಸಾರುವತ್ತ ಕಲಾವಿದರು ಹೆಚ್ಚಿನ ಗಮನ ಹರಿಸಬೇಕು. ಹಿಂಸೆಗೆ ಅವಕಾಶ ನೀಡದೆ ಜಿಲ್ಲೆಯ ಸರ್ವತೋಮುಖ ಅಭಿವೃದ್ಧಿಗೆ ಎಲ್ಲರೂ ಕೈಜೋಡಿಸಬೇಕು ಎಂದು ಹೇಳಿದ ಅವರು, ದೇಶದ ಸ್ವಾತಂತ್ರ್ಯಕ್ಕಾಗಿ ತ್ಯಾಗ, ಬಲಿದಾನ ಮಾಡಿದ ಎಲ್ಲ ಮಹಾನ್ ಚೇತನಗಳಿಗೂ ನಮನ ಸಲ್ಲಿಸುವುದು ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ ಎಂದರು. ಆಹ್ವಾನಿಸಲು ಆಗಮಿಸುತ್ತಿದ್ದಾರೆ. ಮಾನ್ಯರೇ, ಸ್ವತಂತ್ರ ದಿನಾಚರಣೆ ಕವಾಯತಿನಲ್ಲಿ 14 ತುಕಡಿಗಳು ಭಾಗವಹಿಸಿದ್ದು ಪೊಲೀಸ್ ತಂಡಗಳು, ಸಶಸ್ತ್ರ ಮೀಸಲು ಪಡೆ, ಕೆಎಸ್ಆರ್ಪಿ, ಎನ್ಸಿಸಿ, ಸ್ಕೌಟ್ಸ್ ಮತ್ತು ಗೈಡ್ಸ್, ಭಾರತ ಸೇವಾ ದಳದ ವಿದ್ಯಾರ್ಥಿಗಳ ಶಿಸ್ತಿನ ಪಥಸಂಚಲನ ನಡೆಯಿತು. ಈ ಸಂದರ್ಭ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ, ಶಾಸಕ ವೇದವ್ಯಾಸ್ ಕಾಮತ್, ವಿಧಾನ ಪರಿಷತ್ನ ಸದಸ್ಯ ಐವನ್ ಡಿಸೋಜಾ, ಮಾಜಿ ಸದಸ್ಯ ಹರೀಶ್ ಕುಮಾರ್, ಜಿಲ್ಲಾಧಿಕಾರಿ ದರ್ಶನ್ ಎಚ್ವಿ, ನಗರ ಪೊಲೀಸ್ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ, ಐಜಿಪಿ ಅಮಿತ್ ಸಿಂಗ್, ಎಸ್ಪಿ ಡಾಕ್ಟರ್ ಅರುಣ್ ಕುಮಾರ್, ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ವಿನಾಯಕ್ ನರ್ವಾಡೆ ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, V4 ನ್ಯೂಸ್, ಮಂಗಳೂರು. ಉಡುಪಿಯ ಅಜ್ಜರಕಾಡಿನಲ್ಲಿರುವ ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣದಲ್ಲಿ 79ನೆಯ ಜಿಲ್ಲಾ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲಾಯಿತು. ರಾಜ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವೆ ಹಾಗೂ ಉಡುಪಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಧ್ವಜಾರೋಹಣವನ್ನು ನೆರವೇರಿಸಿ ಗೌರವ ರಕ್ಷೆ ಸ್ವೀಕರಿಸಿದರು. ಮಾನ್ಯ ಉಡುಪಿ ಜಿಲ್ಲಾ ಉಸ್ತುವಾರಿ ಸಚಿವರು, ಕರ್ನಾಟಕ ರಾಜ್ಯ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆ, ವಿಕಲಾಂಗಚೇತನ ಮತ್ತು ಹಿರಿಯ ನಾಗರಿಕರ ಉಡುಪಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ವಾತಂತ್ರ್ಯ ದಿನದ ಸಂದೇಶವನ್ನು ನೀಡಿದ ಬಳಿಕ ಸಚಿವರು ಪ್ರತಿಭಾನ್ವಿತ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳನ್ನು ಗೌರವಿಸಿದರು. ಈ ವೇಳೆ ಶಾಸಕ ಯಶ್ಪಾಲ್ ಸುವರ್ಣ, ಉಡುಪಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ದಿನಕರ್ ಹೇರೂರು, ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷ ಅಶೋಕ್ ಕುಮಾರ್ ಕೊಡವೂರು, ಜಿಲ್ಲಾಧಿಕಾರಿ ಸ್ವರೂಪ ಟೀಕೆ, ಜಿಲ್ಲಾ ಪಂಚಾಯತ್ನ ಸಿಇಒ ಪ್ರತೀಕ್ ಬಾಯಲ್, ಪೊಲೀಸ್ ವರಿಷ್ಠಾಧಿಕಾರಿ ಹರಿರಾಮ್ ಶಂಕರ್, ಅಪರ ಜಿಲ್ಲಾಧಿಕಾರಿ ಅಬಿದ್ ಗದ್ಯಾಳ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು, ಶಾಲಾ ಮಕ್ಕಳು ಉಪಸ್ಥಿತರಿದ್ದರು.
ಶ್ರೀಜಿತ್ ವಿ4 ನ್ಯೂಸ್ ಉಡುಪಿ. ಬೈಂದೂರು ತಾಲೂಕು ಆಡಳಿತದ ವತಿಯಿಂದ 79ನೇ ಸ್ವಾತಂತ್ರ್ಯೋತ್ಸವವನ್ನು ಬೈಂದೂರು ಗಾಂಧಿ ಮೈದಾನದಲ್ಲಿ ಆಚರಿಸಲಾಯಿತು. ಬೈಂದೂರು ತಹಶೀಲ್ದಾರ್ ಎಚ್ ರಾಮಚಂದ್ರಪ್ಪ ಧ್ವಜಾರೋಹಣಗೈದು ಬಳಿಕ ಮಾತನಾಡಿದರು. ಈ ನೆಲದ ಕಾನೂನು ಸಂವಿಧಾನಕ್ಕೆ ಗೌರವ ನೀಡುವ ಜೊತೆಗೆ ಸ್ವಾತಂತ್ರ್ಯ ಭಾರತದ ಅಭಿವೃದ್ಧಿ ಕನಸಿಗೆ ನಾವೆಲ್ಲ ಜೊತೆಯಾಗುವುದೇ ಸ್ವಾತಂತ್ರ್ಯ ಸಂಭ್ರಮದ ನಿಜಾರ್ಥ. ಈ ನೆಲ ಜಲ ಸಂಸ್ಕೃತಿಯ ರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ ಎಂದರು. ಈ ದಿನ ಶುಕ್ರವಾರದ ಬೆಳಿಗ್ಗೆ 79ನೇ ಸ್ವಾತಂತ್ರ್ಯೋತ್ಸವವನ್ನು ನಾವು ನಮ್ಮ ತಾಲೂಕಿನಲ್ಲಿ ಮುಗಿಸಿ ನಂತರ ಪಟ್ಟಣ ಪಂಚಾಯಿತಿಯಲ್ಲಿ ಮುಗಿಸಿ ಗಾಂಧಿ ಮೈದಾನ ಬೈಂದೂರಲ್ಲಿ ಇದು 3ನೇ ಹಂತದ ಸಮಾರಂಭದಲ್ಲಿ ಭಾಗವಹಿಸಿದ್ವಿ. ಇದಕ್ಕೆ ಈ ಬೈಂದೂರು ವ್ಯಾಪ್ತಿಯ ಎಲ್ಲ ಅತಿ ಗಣ್ಯರು, ಪತ್ರಿಕಾ ಮಾಧ್ಯಮದವರು, ಎಲ್ಲ ಶಿಕ್ಷಕ, ವಿದ್ಯಾರ್ಥಿನಿಯರು, ಎಲ್ಲ ಶಾಲೆಯ ಮುಖ್ಯೋಪಾಧ್ಯಾಯರು, ಈ ತಾಲೂಕಿನ ಎಲ್ಲ ಆಡಳಿತ ಅಧಿಕಾರಿಗಳು, ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು, ಕಚೇರಿಯ ಸಿಬ್ಬಂದಿಯರು, ಆರಕ್ಷಕ ಉಪನಿರೀಕ್ಷಕರು, ಅಗ್ನಿಶಾಮಕ ದಳದವರು ಹಾಗೂ ಇನ್ನು ಇತರೆ ಎಲ್ಲ ಇಲಾಖೆಯ ಸರ್ವ ಸದಸ್ಯರು ಸಹ ಈ ಗಾಂಧಿ ಮೈದಾನದಲ್ಲಿ ಭಾಗವಹಿಸಿ ಎಲ್ಲ ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಚೆನ್ನಾಗಿ ನೀಡಿದ್ದರಿಂದ ಅವರೆಲ್ಲರಿಗೂ ಸಹ ನಾನು ಆರ್ಥಿಕ ಶುಭಾಶಯಗಳನ್ನು ಈ ಮೂಲಕ ನಾನು ತಿಳಿಸಲು ಬಯಸುತ್ತೇನೆ. ಈ ಸಂದರ್ಭ ಸಾಧಕರಿಗೆ ಸನ್ಮಾನ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳ ಸಾಂಸ್ಕೃತಿಕ ವೈಭವವು ನಡೆಯಿತು. ಬೈಂದೂರು ಶಾಸಕ ಗುರುರಾಜ್ ಗಂಟಿಹೊಳೆ ಮಾತನಾಡಿ, ಸ್ವಾತಂತ್ರ್ಯ ಎನ್ನುವುದು ಈ ದೇಶದ ಹಲವು ಮಹಾನ್ ನಾಯಕರ ತ್ಯಾಗ ಬಲಿದಾನದ ಹೋರಾಟದ ಫಲವಾಗಿದೆ. ನನ್ನ ನೆಲ, ನನ್ನ ಊರು, ನಮ್ಮ ಜನ ಎನ್ನುವ ಭಾವನೆ ಮೂಡಿದಾಗ ದೇಶ ಅಭಿವೃದ್ಧಿಯ ಚಿಂತನೆ ಮೂಡುತ್ತದೆ. ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳನ್ನು ಕಂಡಾಗ ನಮ್ಮ ಗುರಿ ಬಹಳಷ್ಟಿದೆ ಎನ್ನುವ ಯೋಚನೆಯಾದರೆ ಸಾಗಿ ಬಂದ ದಾರಿ ಅವಲೋಕಿಸಿದಾಗ ಕಡಿಮೆ ಅವಧಿಯಲ್ಲಿ ನಮ್ಮ ದೇಶ ಜಗತ್ತಿನ ಕಣ್ಣು ತೆರೆಸಿದೆ ಎನ್ನುವ ಹೆಮ್ಮೆ ಇದೆ ಎಂದರು. 80 ವರ್ಷ ಆತಂದ್ರೆ ಹಳಿಯರಾತ್ರ ಮನುಷ್ಯರ ಆದ್ರೆ ದೇಶದ ಲೆಕ್ಕದಾಗ ಇನ್ನೂ ಬೆಳೀತಾ ಇತ್ತು ಮಗು ಅಷ್ಟೇ ಅನ್ನೋ ರೀತಿ. ಬೇರೆ ಬೇರೆ ವಿದೇಶಕ್ಕೆಲ್ಲ ಹೋದಾಗ, ಬೇರೆ ಬೇರೆ ದೇಶಗಳಲ್ಲಿ ಕಾಣುವಾಗ ಅವ್ರ ಅಭಿವೃದ್ಧಿ, ಅವ್ರ ಇನ್ಫ್ರಾಸ್ಟ್ರಕ್ಚರ್, ಅವ್ರ ರಸ್ತೆ, ಅವ್ರ ಮನ್ಸರು, ಅವ್ರ ಮಾತುಕತೆ ಎಲ್ಲ ಕಂಡಳಿಕೆ ನಾವ್ ಇನ್ನು ಆಗ್ಲಿಕ್ಕೆ ಅಷ್ಟಾಪದ ಈಗಳಿಕೆ ಅಂತ ಅನ್ಸುತ್ತೆ. ಆದ್ರೆ ನಮ್ಗಿನ್ನು 79 ವರ್ಷ ಆದಷ್ಟೇ. ನಾವು ಮತ್ತೊಂದು 100 ವರ್ಷ ಆಪತಿ ಮತ್ತೂ ಏನೋ ಆಗಿರುತ್ತೆ. 100ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಬೈಂದೂರಿಗೆ ಆಪತಿ ಹೆಂಗಿರ್ಬೋದು ಆಗ್ಲಿಕ್ಕೆ? ಯಾರು ಇರ್ತಾರೆ, ಯಾರು ಬಿಡ್ತಾರೆ ಬೇರೆ. ನನ್ನ ಊರು ಇರುತ್ತಲ್ದ, ನಮ್ಮ ಊರು ಗಡಿಜಾತ್ ಇರುತ್ತಲ್ದ. ಸೊ ಹಾಗಾಗಿ ನನ್ನ ಪ್ರತಿದಿನಗಳು ನನ್ನೂರಿನ ಅಭಿವೃದ್ಧಿಗೆ, ನನ್ನ ನೆಲದ ಅಭಿವೃದ್ಧಿಗೆ, ನಮ್ಮೂರಿನ ಮಕ್ಕಳ ಅಭಿವೃದ್ಧಿಗೆ ಉಪಯೋಗ ಆರೆ ದೇಶವೂ ಬೆಳೀತ, ಮನುಷ್ಯರು ಬೆಳೀತರ, ಇಡೀ ಊರು ಅಭಿವೃದ್ಧಿ ಆತ ಹೊತ್ತು. ಸೊ ಇಲ್ಲೊಂದು ಒಂದು ಪದ್ಧತಿ ಇದೆ ಎಂತಕ್ಕೇಂದ್ರೆ, ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಬೈಂದೂರು ತಾಲೂಕು ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ರಾಜ್ಕುಮಾರ್, ಬೈಂದೂರು ವೃತ್ತ ನಿರೀಕ್ಷಕ ಸವಿತ್ರಾ ತೇಜ್, ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಮೋಹನ್ ಪೂಜಾರಿ, ಕಂದಾಯ ಇಲಾಖೆಯ ಸಿಬ್ಬಂದಿಗಳು, ಆರಕ್ಷಕ ಠಾಣೆಯ ಸಿಬ್ಬಂದಿಗಳು, ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಹಾಗೂ ಪಟ್ಟಣ ಪಂಚಾಯತ್ ಸಿಬ್ಬಂದಿಗಳು ಹಾಜರಿದ್ದರು. ನಿವೃತ್ತ ಸೈನಿಕ ರಾಘವ ಕಾರ್ವಿ, ಪೌರ ಕಾರ್ಮಿಕರಾದ ಕಮಲಾ ಹಾಗೂ ಉದಯಕುಮಾರ್ ಶೆಟ್ಟಿ ಹಾಗೂ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದ ಮಾನ್ಯ ಅವರನ್ನು ಈ ಸಂದರ್ಭ ಸನ್ಮಾನಿಸಿ ಗೌರವಿಸಲಾಯಿತು. ಬಳಿಕ ಆರಕ್ಷಕ ಠಾಣೆ, ಅಗ್ನಿಶಾಮಕ ದಳ ಹಾಗೂ ವಿದ್ಯಾರ್ಥಿಗಳಿಂದ ಪಥಸಂಚಲನವೂ ನಡೆಯಿತು. ಬೈಂದೂರು ಕ್ಷೇತ್ರ ಶಿಕ್ಷಣಾಧಿಕಾರಿ ನಾಗೇಶ್ ನಾಯ್ಕ್ ಸ್ವಾಗತಿಸಿ ಪ್ರಾಸ್ತಾವಿಕ ಮಾತನಾಡಿದರು. ಶಿಕ್ಷಕ ಗಣಪತಿ ಹೋಬಳಿದಾರ್ ಕಾರ್ಯಕ್ರಮ ನಿರೂಪಿಸಿದರು.
ಬೈಂದೂರು ಪಟ್ಟಣ ಪಂಚಾಯತ್ನ ಅಧಿಕಾರಿ ಅಜಯ್ ಬಂಡರ್ಕರ್ ಬಂಧಿಸಿದರು. ಜೆಪಿ ಬಡಕೆರೆ, ವಿ4 ನ್ಯೂಸ್, ಬೈಂದೂರು. ಹಿರಿಯರ ತ್ಯಾಗ, ಬಲಿದಾನ, ಶೌರ್ಯದ ಸಂಕೇತವಾಗಿ ನಾವಿಂದು ಸ್ವಾತಂತ್ರ್ಯೋತ್ಸವ ಆಚರಣೆ ಮಾಡುತ್ತಿದ್ದು, ಇದು ಕೇವಲ ಆಚರಣೆಯ ದಿನವಲ್ಲ, ಸಂಕಲ್ಪ ದಿನವಾಗಿದೆ. ಸ್ವಾತಂತ್ರ್ಯದ ಬೆಲೆಯನ್ನು ಅರಿತು ಅದನ್ನು ಉಳಿಸಿಕೊಳ್ಳುವ ಪ್ರಯತ್ನ ಮಾಡಬೇಕು ಎಂದು ಪುತ್ತೂರು ಉಪವಿಭಾಗಾಧಿಕಾರಿ ಸ್ಟೆಲ್ಲಾ ಬಾಯಮ್ಮ ಹೇಳಿದರು. ಕಿಲ್ಲೆ ಮೈದಾನದ ಮಂಗಲ್ ಪಾಂಡೆ ಚೌಕಿಯಲ್ಲಿ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ನಡೆದ ತಾಲೂಕು ಮಟ್ಟದ 79ನೇ ಸ್ವಾತಂತ್ರ್ಯೋತ್ಸವದ ಸಂದರ್ಭ ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಿ ವಂದನೆ ಸ್ವೀಕರಿಸಿ ಅವರು ಸಂದೇಶ ನೀಡಿದರು. ಈ ದೇಶದ ವೀರರ ತ್ಯಾಗ, ಬಲಿದಾನ ಮತ್ತು ಶೌರ್ಯದ ಸಂಕೇತ. ನಾವು ಉಸಿರಾಡುವ ಭೂಮಿ ಪ್ರಸಿದ್ಧ ಮಹಾಪುರುಷರ ನೇತೃತ್ವದ ಹೋರಾಟದ ಫಲವಾಗಿ ನಮಗೆ ದೊರಕಿರೋದು. ನಾವೆಲ್ಲರೂ ಇಂದು ಅವರನ್ನು ಸ್ಮರಿಸೋಣ, ನಮಿಸೋಣ ಮತ್ತು ಅವರ ಆದರ್ಶಗಳನ್ನು ಪಾಲಿಸಲು ಶ್ರದ್ಧಾಪೂರ್ವಕವಾಗಿ ಪ್ರಯತ್ನಿಸೋಣ. ಈ ದಿನವು ಕೇವಲ ಆಚರಣೆಯ ದಿನವಲ್ಲ, ಇದು ಸಂಕಲ್ಪದ ದಿನವೂ ಹೌದು. ನಮ್ಮ ದೇಶವನ್ನು, ನಮ್ಮ ಸಂಸ್ಕೃತಿಯನ್ನು, ನಮ್ಮ ಮೌಲ್ಯಗಳನ್ನು ಗೌರವಿಸುವ ಸಂಕಲ್ಪ ಮಾಡೋಣ. ನಮ್ಮ ಸ್ವಾತಂತ್ರ್ಯದ ಬೆಲೆಯನ್ನು ಅರಿತು ಅದನ್ನು ಉಳಿಸಿಕೊಳ್ಳಲು ನಾವು ಪ್ರಾಮಾಣಿಕ ಪ್ರಯತ್ನ ಮಾಡೋಣ. ಇತ್ತೀಚಿನ ವರ್ಷಗಳಲ್ಲಿ ನಮ್ಮ ದೇಶವು ಎಲ್ಲ ಕ್ಷೇತ್ರದಲ್ಲಿ ಪ್ರಗತಿಯಾಗುತ್ತಿದೆ. ಪುತ್ತೂರು ಪುರಭವನದಲ್ಲಿ ನಡೆದ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಸಾಧಕರನ್ನು ಸನ್ಮಾನಿಸಿ ಮಾತನಾಡಿದ ಪುತ್ತೂರು ಶಾಸಕ ಅಶೋಕ್ ರೈ ಅವರು, ಹಿರಿಯರು ದೇಶದ ಸ್ವ ಆಡಳಿತದ ಹಕ್ಕಿಗಾಗಿ ಹೋರಾಡಿ ತ್ಯಾಗ, ಬಲಿದಾನ ಕೈದಿದ್ದು ಅವರನ್ನು ಸ್ಮರಿಸುವ ಮತ್ತು ಗೌರವಿಸುವ ದಿನ ಇದಾಗಿದೆ. ನಮ್ಮಲ್ಲಿ ಸುಮಾರು 7,000 ಕಾನೂನುಗಳಿವೆ. ಇವು ಹಳೆಯ ಕಾಲದಲ್ಲಿ ಮಾಡಿರುವ ಕಾನೂನುಗಳಾಗಿದ್ದು, ಈ ಕಾಲಕ್ಕೆ ಕೆಲವು ಕಾನೂನುಗಳು ಅನ್ವಯವಾಗದ ಹಿನ್ನೆಲೆಯಲ್ಲಿ ಅಮೆರಿಕ ಮಾದರಿಯಂತೆ ಕಾನೂನುಗಳನ್ನು ಬದಲಾವಣೆ ಮಾಡುವುದೇ ಅತಿ ಅಗತ್ಯವಾಗಿದೆ ಎಂದರು. ಇವತ್ತು ನಮ್ಮ ದೇಶಕ್ಕೆ 79 ವರ್ಷಗಳು ಸ್ವಾತಂತ್ರ್ಯವನ್ನು ಪಡೆದುಕೊಂಡು ಆಗಿದೆ. ನಾವು ಬೇರೆ ದೇಶಗಳಿಗೆ ತುಲನೆ ಮಾಡಿದರೆ ನಮ್ಮ ದೇಶ ಸುಮಾರು 150 ವರ್ಷಗಳ ಹಿಂದಿದೆ. ನಿಮಗೆಲ್ಲ ಗೊತ್ತಿರಬಹುದು. ಅದರಲ್ಲೂ ಪುತ್ತೂರು ಅತ್ಯಂತ ಒಂದು ವಿಶೇಷತೆಯ ತಾಲೂಕು ಅಂತ ನಾವು ಹೇಳ್ಬೋದು. ಯಾಕಂತಂದ್ರೆ ಮಹಾತ್ಮ ಗಾಂಧಿಯವರು ಈ ಪುತ್ತೂರಿಗೆ 1934ರಲ್ಲಿ ಭೇಟಿ ಕೊಟ್ಟಿದ್ದಾರೆ. ಅವರು ನಮ್ಮ ಪಕ್ಕದ ತಾಲೂಕಾದ ಸುಳ್ಯಕ್ಕೆ ಬಂದು ಅಲ್ಲಿಂದ ಕಾಲ್ನಡಿಗೆಯಿಂದ ಪುತ್ತೂರಿಗೆ ಬಂದು ಪುತ್ತೂರಿನಲ್ಲಿ ನಮ್ಮ ಬಪ್ಪಳಿಗೆಯಲ್ಲಿ ಶಿವರಾಮ ಕಾರಂತರವರ ಮನೆಯಲ್ಲಿ ಒಂದಷ್ಟು ಸಮಯ ತಂಗಿ ಆನಂತರ ಪುನಃ ನಮ್ಮ ಬಸ್ ಸ್ಟ್ಯಾಂಡ್ ಹತ್ತಿರುವಂತಹ ಗಾಂಧಿ ಕಟ್ಟೆಗೆ ಬಂದು ಅಲ್ಲಿ ಸಾರ್ವಜನಿಕರನ್ನು ಉದ್ದೇಶಿಸಿ ಭಾಷಣ ಮಾಡಿದಂತಹ ಇತಿಹಾಸ ಎರಿಗೆ ಇದೆ. ಕಾರ್ಯಕ್ರಮದಲ್ಲಿ ಸಾಧಕ ವಿದ್ಯಾರ್ಥಿಗಳಾದ ಚಿನ್ಮಯಿ ಎಲ್, ಪ್ರಜ್ಞಾ ನಿಡ್ವಣ್ಣಾಯ, ಅನಘಾ ಶೆಟ್ಟಿ, ಅನುಶ್ರೀ, ಯುಕ್ತಾಶ್ರೀ ಅವರನ್ನು ಪುರಸ್ಕರಿಸಲಾಯಿತು. ನಿವೃತ್ತ ಯೋಧರಾದ ತುಳಸಿದಾಸ್ ಪಿಲಿಂಜ ಮತ್ತು ಭಾಸ್ಕರ್ ನಾಯ್ಕ್ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಪುತ್ತೂರು ನಗರ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಆಂಜನೇಯ ರೆಡ್ಡಿ ಹಾಗೂ ರಜಾಕ್ ಪಪ್ಪಳಿಗೆ ನೇತೃತ್ವದಲ್ಲಿ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ನಡೆಸಲಾದ ರಸಪ್ರಶ್ನೆಯಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಲಾಯಿತು. ಪೊಲೀಸ್ ಇಲಾಖೆ, ಗೃಹ ರಕ್ಷಕ ದಳ, ಅಗ್ನಿಶಾಮಕ ದಳ, ಎನ್ಸಿಸಿ ಮತ್ತು ಎನ್ಪಿಸಿ, ಸ್ಕೌಟ್ಸ್ ಅಂಡ್ ಗೈಡ್ಸ್ ಬ್ಯಾಂಡ್ ಸೆಟ್ ಮೂಲಕ ಗೌರವ ರಕ್ಷೆ ಮತ್ತು ಪಥಸಂಚಲನ ನಡೆಯಿತು. ಸಭಾ ಕಾರ್ಯಕ್ರಮದ ಬಳಿಕ ವಿವಿಧ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಲಾಯಿತು. ಕಾರ್ಯಕ್ರಮದಲ್ಲಿ ಪೂಡಾ ಅಧ್ಯಕ್ಷ ಅಮಳ ರಾಮಚಂದ್ರ, ನಗರಸಭಾ ಅಧ್ಯಕ್ಷೆ ಲೀಲಾವತಿ ಅಣ್ಣುನಾಯ್ಕ್, ಡಿವೈಎಸ್ಪಿ ಅರುಣ್ ನಾಗೇಗೌಡ, ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಅಧ್ಯಕ್ಷ ತಹಶೀಲ್ದಾರ್ ಎಸ್ಪಿ ಕೂಡಲಗಿ, ತಾಲೂಕು ಪಂಚಾಯತ್ನ ಕಾರ್ಯನಿರ್ವಹಣಾ ಅಧಿಕಾರಿ ನವೀನ್ ಕುಮಾರ್ ಭಂಡಾರಿ, ಸಾಂಸ್ಕೃತಿಕ ಸಂಚಾಲಕರಾದ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಸ್ಆರ್ ಲೋಕೇಶ್, ನಗರಸಭೆಯ ಪೌರಾಯುಕ್ತೆ ವಿದ್ಯಾ ಎಸ್ ಕಾಳೆ ಉಪಸ್ಥಿತರಿದ್ದರು. ಅನೀಶ್, ವಿ4 ನ್ಯೂಸ್, ಪುತ್ತೂರು. ಸಂವಿಧಾನದ ರಕ್ಷಣೆಯ ಕುರಿತು ಸ್ವಾತಂತ್ರ್ಯ ದಿನದ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸುವ ಕಾರ್ಯಕ್ರಮ ಆಯೋಜಿಸುವಂತೆ ಕೆಪಿಸಿಸಿ ನಿರ್ದೇಶನ ನೀಡಿದ್ದು, ಈ ಹಿನ್ನೆಲೆಯಲ್ಲಿ ಬಂಟ್ವಾಳ ಹಾಗೂ ಪಾಣೆಮಂಗಳೂರು ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಜಾಗೃತಿ ಕಾರ್ಯಕ್ರಮ ಮಾಜಿ ಸಚಿವ ಬಿ ರಮಾನಾಥ ರೈ ನೇತೃತ್ವದಲ್ಲಿ ನಡೆಯಿತು. ಈ ವೇಳೆ ಮಾಜಿ ಸಚಿವ ರಮಾನಾಥ ರೈ ಮಾತನಾಡಿ, ರಾಹುಲ್ ಗಾಂಧಿಯವರ ಮತಕಳವು ಕುರಿತು ಹಮ್ಮಿಕೊಂಡಿರುವ ಜಾಗೃತಿ ಕಾರ್ಯಕ್ರಮಕ್ಕೆ ನಮ್ಮ ಬೆಂಬಲವಿದೆ. ಚುನಾವಣಾ ಆಯೋಗದ ಬಗ್ಗೆ ಮಾತನಾಡಿದಾಗ ಆಯೋಗವೇ ಉತ್ತರ ನೀಡಬೇಕಾದ ನಿಯಮ.
ಆದರೆ ಇದಕ್ಕೆ ಬಿಜೆಪಿ ಯಾಕೆ ಉತ್ತರ ನೀಡುವ ಕಾರ್ಯಕ್ಕೆ ಮುಂದಾಗಿದೆ? ಹಾಗಾದರೆ ಬಿಜೆಪಿಯವರು ಮತಕಳ್ಳರ ಎಂದು ಪ್ರಶ್ನಿಸಿದರು. ಈ ದೇಶದ ಸಾಂವಿಧಾನಿಕ ಹುದ್ದೆಗಳನ್ನು ಹಂತ ಹಂತವಾಗಿ ಅದನ್ನು ದುರ್ಬಲ ಮಾಡತಕ್ಕಂಥ ಪ್ರಯತ್ನಗಳು ಸದಾಕಾಲ ನಡೆಯುತ್ತಿದ್ದಾಗ ರಾಹುಲ್ ಗಾಂಧಿಯವರು ಜನ ಎತ್ತುತ್ತಾ ಬಂದಿದ್ದಾರೆ. ರಾಹುಲ್ ಗಾಂಧಿಯವರು ಏನು ಮಾತಾಡಿದ್ದಾರೆ ಅದು ಈಗ ಸತ್ಯ ಅಂತ ಎಲ್ಲರಿಗೂ ಅನಿಸ್ತಾ ಇದೆ. ಅವರು ಬೇರೆ ಬೇರೆ ಸಾಂವಿಧಾನಿಕ ಹುದ್ದೆಗಳ ದುರ್ಬಲತೆಯ ಬಗ್ಗೆ ಅವರು ಮಾತಾಡಿದ್ದಾರೆ. ಇವತ್ತು ಚುನಾವಣಾ ಕಮಿಷನ್ ಅದರ ದುರ್ಬಲತೆ ಆಗಿರ್ತಕ್ಕಂಥದ್ದು ಬಹುಶಃ ಮತದಾನ ಮಾಡತಕ್ಕಂಥ ಜನರಿಗೆ ಅವಮಾನಿಸ್ತಕ್ಕಂಥ ರೀತಿಯಲ್ಲಿ ಮಾಡಿದ್ದಾರೆ. ಬಹುಶಃ ಒಂದು ಮಾತನ್ನು ಹೇಳಬೇಕು ಅಂತಂದ್ರೆ ಇವತ್ತು ಅದನ್ನು ಮತಕಳ್ಳತನ ಅಂತ ಏನು ರಾಹುಲ್ ಗಾಂಧಿ ಹೇಳಿದ್ದಾರೆ ಅದು ಬಹಳ ಅಕ್ಷರಶ ಸತ್ಯವಾಗಿರ್ತಕ್ಕಂಥ ಮಾತು ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳಬೇಕಿತ್ತು. ಇವತ್ತು ಮಹಾದೇವಪುರದ ಒಂದು ಕ್ಷೇತ್ರದಲ್ಲಿ ಆಗಿರ್ತಕ್ಕಂಥ ಮತಕಳ್ಳತನದ ಬಗ್ಗೆ ಅವರು ಮಾತಾಡಿದ್ದಾರೆ. ಒಂದೇ ಬೂತ್ನಲ್ಲಿ ಒಂದು ಡೋರ್ ನಂಬರ್ನಲ್ಲಿ 80 ಜನರ ಮತದಾರ ಪಟ್ಟಿಯಲ್ಲಿದೆ. 80 ಜನ ಒಂದು ಬೂತ್ನಲ್ಲಿ, ಅದು ಕೂಡ ವಾಸ ಮಾಡತಕ್ಕಂಥ ಅಲ್ಲ, ಒಂದು ಕೋಣೆ ಮಾತ್ರ. ಕೋಣೆಯ ಒಂದು ಡೋರ್ ನಂಬರ್ನಲ್ಲಿ 80 ಮತಗಳಿದೆ. ಒಬ್ಬ ವ್ಯಕ್ತಿ 4 ರಾಜ್ಯದಲ್ಲಿ ಅವನ ಮತದಾನ ಇದೆ. ಒಬ್ಬ ವ್ಯಕ್ತಿ 4 ಬಹುಶಃ ಬೇರೆ ಬೇರೆ ವಿಷಯಗಳು ಹೇಳಿದಾಗ ಒಂದು ಡೋರ್ ನಂಬರ್ನಲ್ಲಿ ಅನೇಕ ಜನರ ಹೆಸರು ಎತ್ತುಕೊಂಡು, ಆದರೆ ಹಿಂದೂಗಳಿದ್ದಾರೆ, ಮುಸ್ಲಿಮರಿದ್ದಾರೆ, ಕ್ರಿಶ್ಚಿಯನ್ ಇದ್ದಾರೆ, ಎಲ್ಲರಿದ್ದಾರೆ. ಒಂದೇ ರೂಮಿನಲ್ಲಿ ಒಂದೇ ಮನೆಯಲ್ಲಿ ವಾಸವಾಗಿದ್ದಾರೆ. ಈ ಸಂದರ್ಭ ಕಾಂಗ್ರೆಸ್ ಪ್ರಮುಖರಾದ ಚಂದ್ರಪ್ರಕಾಶ್ ಶೆಟ್ಟಿ ತುಂಬೆ, ಪದ್ಮಶೇಖರ್ ಜೈನ್, ವಾಸು ಪೂಜಾರಿ, ಬೇಬಿ ಕುಂದರ್, ಪಿಯುಸಿಎಲ್ ರೋಡ್ರಿಗಸ್, ಜಯಂತಿ ಪೂಜಾರಿ, ಐಡಾ ಸುರೇಶ್, ನವಾಜ್ ಬಡಕಬೈಲು, ಸುರೇಶ್ ನಾವೂರ, ಸಂಜೀವ ಪೂಜಾರಿ, ವೆಂಕಪ್ಪ ಪೂಜಾರಿ, ಅಬ್ಬಾಸ್ ಅಲಿ, ಜಗದೀಶ್ ಕುಂದರ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಬಾಲಕೃಷ್ಣ ಅಂಚನ್, ಚಂದ್ರಶೇಖರ ಭಂಡಾರಿ ಮತ್ತಿತರರು ಉಪಸ್ಥಿತರಿದ್ದರು. ಸಂದೀಪ್ ಸಾಲ್ಯನ್, ವಿ4 ನ್ಯೂಸ್, ಬಂಟ್ವಾಳ. ಬೈಂದೂರಿನ ಯುಬಿಎಸ್ನಲ್ಲಿ 79ನೇ ಆಚರಣೆಯು ಸಂಭ್ರಮದಲ್ಲಿ ನಡೆಯಿತು. ಪ್ರಧಾನ ಕಾರ್ಯದರ್ಶಿ ಯಶಸ್ವಿ ಬಿ ಶೆಟ್ಟಿ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದರು. ಪ್ರತಿಯೊಬ್ಬ ಭಾರತೀಯನೂ ದೇಶದ ಹಿತವನ್ನು ಬಯಸಿ ಅಭಿವೃದ್ಧಿಯತ್ತ ಕೊಂಡೊಯ್ಯಬೇಕು. ಸ್ವಾತಂತ್ರ್ಯ ಯೋಧರಿಗೆ ಗೌರವ ಸಲ್ಲಿಸುವುದರ ಜೊತೆಗೆ ಮಕ್ಕಳು ತಮ್ಮ ಹೆತ್ತವರಿಗೆ, ಶಿಕ್ಷಕರಿಗೆ ಗೌರವಿಸುವುದರ ಮೂಲಕ ದೇಶದ ಅತ್ಯುತ್ತಮ ಪ್ರಜೆಯಾಗಿ ದೇಶವನ್ನು ಅಭಿವೃದ್ಧಿ ಕಡೆಗೆ ಕೊಂಡೊಯ್ಯಬೇಕು ಎಂದರು. At first, I would like to wish you a very happy 79th Independence Day. Happy Independence Day. Okay. So every year, sitting or standing here, we talk about our freedom fighters, correct? We talk about their sacrifices, we talk about their struggle, correct? Yes. So today, I want to ask you, what independence actually means to you? Have you ever questioned it? Have you ever questioned what is independence? What is freedom? Have you? Yes? No? Okay, alright. Let me tell you one small story. You all know Mahatma Gandhi ji, right? So once, during the freedom struggle, he goes to a small village. A boy from a school, maybe just like you, he comes to him and asks, what did kids used to address Mahatma Gandhi ji as? Answers. What did kids address Mahatma Gandhi ji as? Bapu ji, right? Yeah. So, a kid asks, Bapu, when will India become independent? When will India become free? To which he smiled and he answered, my child, India becomes free when every child in our country gets to go to school. Every child in our country gets 2 full meals a day.
and every child in our country can sleep without fear. What a powerful message, right? That means, kids, independence is not just about political freedom. It is about freedom from ignorance, freedom from poverty, freedom from inequality, and freedom from fear. ಶಾಲೆಯ ಮುಖ್ಯ ಶಿಕ್ಷಕಿ ಅಮಿತಾ ಶೆಟ್ಟಿ ಮಾತನಾಡಿ, ಇಂದು ನಮ್ಮ ಸಂಸ್ಥೆಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ವಿಜೃಂಭಣೆಯಾಗಿ ಆಚರಿಸಲಾಯಿತು ಮತ್ತು ಮಕ್ಕಳು ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್, ನೆಹರು, ಒನಕೆ ಓಬವ್ವ, ಭಗತ್ ಸಿಂಗ್, ಭಾರತ ಮಾತಾ ಮೊದಲಾದ ಸ್ವಾತಂತ್ರ್ಯ ಹೋರಾಟಗಾರರ ವೇಷಭೂಷಣಗಳನ್ನು ಧರಿಸಿದ್ದು, ಜೊತೆಗೆ ಹಲವಾರು ದೇಶಭಕ್ತಿ ಗೀತೆಗಳಿಗೆ ಹೆಜ್ಜೆ ಹಾಕಿದ್ರು ಎಂದರು. Good morning, everyone. Okay, at the outset, I would like to wish you all a very happy Independence Day. Okay, we are celebrating 79th Independence Day. This independence, this freedom which you had got, was it gifted? Did you all get it as a gift? No? Then how did you get it? We all got this freedom through sacrifice, courage and determination, right? August 15 is not just a date on a calendar. It's a day of pride and reflection too. So how can you be a responsible citizen? I cannot tell you to go and fight at the border, right? Will you? Will you go? No. So how can you be a responsible citizen? We school actually play a vital role in developing the future leaders. It is here we have future leaders, future scientists, future engineers, future doctors. It is in the school, right? So to be a responsible citizen, you can watch it later. To be a responsible citizen, what you can start from today? Respect your elders, respect your teachers, and above all, love your country. Let our actions speak louder than our words. How can you pay tribute to the leaders? By being a good student, good citizen, and by being a good human being. ಈ ಸಂದರ್ಭ ಶಿಕ್ಷಕ ಶಿಕ್ಷಕೇತರ ವರ್ಗದವರು ಉಪಸ್ಥಿತರಿದ್ದರು. ಕಾರ್ಯಕ್ರಮವನ್ನು ವಿದ್ಯಾರ್ಥಿನಿ ಶೈನಾ ನಿರೂಪಿಸಿದ್ರು. ವಿದ್ಯಾರ್ಥಿ ಶ್ರೀವತ್ಸ ಸ್ವಾಗತಿಸಿದ್ರು. ಕಲ್ಪನಾ ವಂದಿಸಿದ್ರು. ಜೆಪಿ ಬಡಕೆರೆ, ವಿ4 ನ್ಯೂಸ್, ಬೈಂದೂರು. ಮೂಡಬಿದ್ರೆ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಮೂಡಬಿದ್ರೆ ತಾಲೂಕು ಇದರ ಆಶ್ರಯದಲ್ಲಿ 79ನೇ ವರ್ಷದ ಸ್ವಾತಂತ್ರ್ಯೋತ್ಸವವನ್ನು ತಾಲೂಕು ಆಡಳಿತ ಸೌಧದ ಆವರಣದಲ್ಲಿ ಆಚರಿಸಲಾಯಿತು. ಮೂಡಬಿದ್ರೆ ತಾಲೂಕು ತಹಶೀಲ್ದಾರ್ ಶ್ರೀಧರ ಮುಂತಲಮನಿಯವರು ಧ್ವಜಾರೋಹಣವನ್ನು ನೆರವೇರಿಸಿ ಮಾತನಾಡಿ, ದೇಶಕ್ಕೆ ಸ್ವಾತಂತ್ರ್ಯ ಸಿಗುವಲ್ಲಿ ಶ್ರಮಿಸಿದವರನ್ನು ಹಾಗೂ ಸ್ವಾತಂತ್ರ್ಯಕ್ಕಾಗಿ ಪ್ರಾಣತ್ಯಾಗ ಮಾಡಿದವರನ್ನು ನೆನಪಿಸಿದರು. ಫ್ರೆಂಚರು ಮುಂತಾದ ಪಾಶ್ಚಾತ್ಯ ರಾಷ್ಟ್ರದವರ ದಾಸ್ಯದಲ್ಲಿ ನಾವು ನಡಬೇಕಾಯಿತು. ನಮ್ಮ ದೇಶಕ್ಕೆ ವ್ಯಾಪಾರಕ್ಕೆಂದು ಬಂದು ಇಲ್ಲಿಯೇ ನೆಲೆಯೂರಿ ನಮ್ಮಲ್ಲಿ ಭಿನ್ನಾಭಿಪ್ರಾಯವನ್ನು ತಂದು ಬ್ರಿಟಿಷರು ಆಡಳಿತವನ್ನ ನಡೆಸಿದರು. ಭಗತ್ ಸಿಂಗ್, ಲೋಕಮಾನ್ಯ ತಿಲಕ್, ಗಾಂಧೀಜಿ ಮುಂತಾದ ರಾಷ್ಟ್ರಭಕ್ತ ನಾಯಕರು ತಮ್ಮ ಜೀವನವನ್ನೇ ಪಣಕ್ಕಿಟ್ಟು ಸ್ವಾತಂತ್ರ್ಯಕ್ಕಾಗಿ ತಮ್ಮ ರಕ್ತವನ್ನ ಹರಿಸಿ ಹೋರಾಟ ಮಾಡಿದರು. ದೇಶಕ್ಕಾಗಿ ತಮ್ಮ ಪ್ರಾಣವನ್ನ ಬಲಿದಾನ ಮಾಡಿದರು. ಹೀಗೆ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ಈ ನಾಡಿನ ಜನರಿಗೆ ಒಂದು ಸಂತೋಷದ ಬದುಕನ್ನು ನೀಡಿದರು. ಸ್ವಾತಂತ್ರ್ಯಕ್ಕಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಿರುವ ಬಾಲ್ ಗಂಗಾಧರ್ ತಿಲಕ್ ಜಿ, ಸ್ವರಾಜ್ಯವೇ ನಮ್ಮ ಜನ್ಮಸಿದ್ಧ ಹಕ್ಕು, ನಾವು ಅದನ್ನು ಪಡೆದೇ ತೀರುತ್ತೇವೆ ಎಂದು ಹೇಳಿದರು. ಶಾಸಕ ಉಮಾನಾಥ್ ಕೋಟ್ಯಾನ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಹಾತ್ಮ ಗಾಂಧೀಜಿ ಮತ್ತು ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ಸಮರ್ಪಿಸಿ ಪಥಸಂಚಲನದ ಗೌರವ ರಕ್ಷೆಯನ್ನು ಸ್ವೀಕರಿಸಿ ಮಾತನಾಡಿ, ತ್ರಿವರ್ಣ ಧ್ವಜ ನಮ್ಮ ದೇಶದ ಗೌರವದ ಸಂಕೇತ. ಅನೇಕ ಮಹನೀಯರು ದೇಶಕ್ಕಾಗಿ ಬಲಿದಾನಗೈದು ಸ್ವಾತಂತ್ರ್ಯವನ್ನು ನೀಡಿದ್ದಾರೆ. ಅವರ ಬಲಿದಾನ ವ್ಯರ್ಥವಾಗದಂತೆ ದೇಶಕ್ಕಾಗಿ ಶ್ರಮಿಸೋಣ, ದೇಶಕ್ಕಾಗಿ ಬದುಕಿ ಯಶಸ್ಸಿನ ಪಥದಲ್ಲಿ ಸಾಕೋಣ ಎಂದರು. ಆರಿಸಿ ನಮ್ಮ ಮನೆಯ ಮೇಲೆ, ಕಚೇರಿಯ ಮೇಲೆ, ಅಂಗಡಿಗಳ ಮೇಲೆ ಎಲ್ಲಿ ನೋಡಿದ್ರು ತ್ರಿವರ್ಣ ಧ್ವಜ. ಯಾಕೆ ಅಂತ ಹೇಳಿದ್ರೆ ತ್ರಿವರ್ಣ ಧ್ವಜ ನಮ್ಮ ದೇಶದ ಗೌರವದ ಸಂಕೇತ. ಇವತ್ತು ಬೇರೆ ಬೇರೆ ದೇಶಗಳಿಗೆ
ಅಥವಾ ಬೇರೆ ಬೇರೆ ದೇಶಗಳ ರಾಯಭಾರಿ ಕಚೇರಿಯಲ್ಲಿಯೂ ನಮ್ಮ ತ್ರಿವರ್ಣ ಧ್ವಜ ಹಾರ್ತಾ ಇದೆ. ಹಾಗಾಗಿ ಹಸಿರು ಬಿಳಿ ಕೇಸರಿ ಬಿಳಿ ಕೇಸರಿ ಮೂರು ಬಣ್ಣದ ಈ ತ್ರಿವರ್ಣ ಧ್ವಜ ಇವತ್ತೆಲ್ಲಾ ಕಡೆಗಳಲ್ಲಿ ಇದನ್ನು ಆರಿಸಿ ಹಬ್ಬವಾಗಿ ಆಚರಿಸ್ತಾರೆ. ಇವತ್ತು ನಮ್ಮ ಮೂಡುಬಿದ್ರೆ ತಾಲೂಕಾಗಿ ಸುಮಾರು 8-9 ವರ್ಷ ಆಗ್ತಾ ಬಂತು. ಮೂಡುಬಿದ್ರೆ ತಾಲೂಕು ಅವತ್ತಿನಿಂದ ಇವತ್ತಿನವರೆಗೆ ಹಲವಾರು ಅಭಿವೃದ್ಧಿ ಕೆಲಸಗಳನ್ನ ಯೋಜನೆಗಳನ್ನು ಹಾಕಿಕೊಂಡು ನಾವು ಮುಂದೆ ಸಾಗ್ತಾ ಇದ್ದೇವೆ. ಎಲ್ಲ ಅಧಿಕಾರಿಗಳ, ಜನಪ್ರತಿನಿಧಿಗಳ ಮತ್ತೆಲ್ಲ ಸಾರ್ವಜನಿಕ ಬಂಧುಗಳ ಸಹಕಾರದಿಂದ. ಈ ಸಂದರ್ಭ ಎಸ್ಎಸ್ಎಲ್ಸಿ ಪಿಯುಸಿಯಲ್ಲಿ ಅತ್ಯಧಿಕ ಅಂಕ ಗಳಿಸಿರುವ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು ಹಾಗೂ ಮಿಲಿಟರಿಯ ನಿವೃತ್ತ ಅಧಿಕಾರಿಗಳನ್ನು ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಪುರಸಭಾ ಅಧ್ಯಕ್ಷೆ ಜಯಶ್ರೀ ಕೇಶವ್, ಉಪಾಧ್ಯಕ್ಷ ನಾಗರಾಜ್ ಪೂಜಾರಿ, ಪುರಸಭಾ ಸದಸ್ಯರುಗಳು, ಗ್ಯಾರಂಟಿ ಅನುಷ್ಠಾನ ಯೋಜನೆಯ ಅಧ್ಯಕ್ಷ ಅರುಣ್ ಕುಮಾರ್ ಶೆಟ್ಟಿ, ಕ್ಷೇತ್ರ ಶಿಕ್ಷಣಾಧಿಕಾರಿ ವಿರೂಪಾಕ್ಷಪ್ಪ, ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿ ಕುಸುಮಾಧರ, ಪುರಸಭಾ ಮುಖ್ಯಾಧಿಕಾರಿ ಇಂದು ಎಂ, ಪೊಲೀಸ್ ವೃತ್ತ ನಿರೀಕ್ಷಕ ಸಂದೇಶ್ ಪಿಜಿ, ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಶ್ರೀಧರ್ ಪಿ ಉಪಸ್ಥಿತರಿದ್ದರು. ಉಪತಹಶೀಲ್ದಾರ್ ರಾಮ ಕಾರ್ಯಕ್ರಮ ನಿರೂಪಿಸಿ ವಂದಿಸಿದ್ರು. ಈ ಸಂದರ್ಭ ಪೊಲೀಸ್ ಉಪನಿರೀಕ್ಷಕಿ ಪ್ರತಿಭಾ ಅವರ ನೇತೃತ್ವದಲ್ಲಿ ಮೂಡುಬಿದ್ರೆ ಪೊಲೀಸ್ ಇಲಾಖೆ, ಗೃಹ ರಕ್ಷಕ ದಳ, ಸ್ಕೌಟ್ಸ್ ಗೈಡ್ ಸೇರಿದಂತೆ ವಿವಿಧ ಶಾಲೆಗಳ ವಿದ್ಯಾರ್ಥಿಗಳಿಂದ ಪಥಸಂಚಲನವು ನಡೆಯಿತು. ಪ್ರೇಮಶ್ರೀ, ವಿ4 ನ್ಯೂಸ್, ಮೂಡುಬಿದ್ರೆ. ಮಂಗಳೂರು ನಂತೂರಿನ ಪದುವಾ ಫ್ರೆಂಡ್ಸ್ ಕ್ಲಬ್ ರಿಜಿಸ್ಟರ್ ವತಿಯಿಂದ 79ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನ ಸಂಭ್ರಮದಿಂದ ಆಚರಣೆ ಮಾಡಲಾಯಿತು. ನಗರದ ವಿಜಯಶ್ರೀ ಆರ್ಕೇಡ್ ಮುಂಭಾಗದಲ್ಲಿ ಆಯೋಜಿಸಿದ್ದ 79ನೇ ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ಧ್ವಜಾರೋಹಣವನ್ನು ಸುಬೇದಾರ್ ಮೇಜರ್ ದಾಮೋದರ್ ಎಸ್ ಅವರು ನೆರವೇರಿಸಿದರು. ಈ ವೇಳೆ ಕ್ಲಬ್ನ ವತಿಯಿಂದ ಅವರನ್ನು ಸನ್ಮಾನಿಸಲಾಯಿತು. ಸ್ವಾತಂತ್ರ್ಯ ದಿನಾಚರಣೆಯ ಸಂದೇಶ ಸಾರಿದ ಅವರು, ಭಾರತ ದೇಶ ಬಲಿಷ್ಠವಾಗುತ್ತಿದೆ, ಯಾವುದೇ ಹೋರಾಟವನ್ನು ಎದುರಿಸುವ ಶಕ್ತಿಯಿದೆ, ಯುದ್ಧ ಭೂಮಿಯಲ್ಲೇ ದೇಶ ಸೇವೆಯನ್ನು ಮಾಡಬೇಕಂತಿಲ್ಲ, ಇಂತಹ ಕ್ಲಬ್ ಮುಖಾಂತರ ಮಾಡುತ್ತಿರುವ ಕೆಲಸ ಕೂಡ ಸೇವೆಯಾಗಿದೆ ಎಂದರು. ಆ ದೇಶ ಒಂದು ಸ್ವಾತಂತ್ರ್ಯ ಬರೋಣ ಪಂಡ ಇಂಚ ನಮ್ಮ ಎಷ್ಟೋ ಸೈನಿಕರು ಬಲಿದಾನ ಮಾಡ್ತಾರೆ. ನಮ್ಮ ಮಹಾತ್ಮ ಗಾಂಧಿ ಅವರು, ಸುಭಾಷ್ ಚಂದ್ರ ಬೋಸ್ ಮುಖ್ಯ ಕೆಲವು ಬರ್ತೆ ಅಚ್ಚಿದೆ. ಭಗತ್ ಸಿಂಗ್ ಇಲ್ಲು ಪಂಡ ಇತ್ತದೊಂಜಿ ಮಲ್ಲ ಒಂಜಿ ಅರಮನೆ ಗುತ್ತುದ ದುಮ್ಮದ ಕಾಲ ನಾವು ಎಲ್ಲ ಹಚ್ಚಿ ನಾರ್ತ್ ಪೋಣ ಭಗತ್ ಸಿಂಗ್ ಇಲ್ಲು ತೂವಲ್ ಅಂತ ಪಂಜಾಬ್ ಉಂಟು. ಆರು ಈ ಕಾಲ 22 ವರ್ಷದ ಏತ್ ಫೈಟ್ ಮಾಡ್ತಾರೆ ಪಂಡ ಈ ದೇಶದ ಸ್ವಾತಂತ್ರ್ಯ ಕೊಡೋದು ಪಂಡ ಭಾರತದ ವಿರುದ್ಧ ಬ್ರಿಟಿಷರ್ನ ಎಗೇನ್ಸ್ಟ್ ಮಸ್ತ್ ಹೋರಾಟಗಾರರಿಗೆ ಅಕೆರಿಗೆ ಪಾಸಿ ಕೊಡ್ತಾ ಇದೆ. ಅಂಚ ಮಾತೊಂದು ಎಷ್ಟೋ ಜನ ಫ್ರೀಡಮ್ ಫೈಟರ್ಸ್ ಅಕ್ಲಿ ಮಾತ್ರ ಸೆರೆಮೆನ ವಾಸ ಮಾಡ್ತಾರೆ. ಕೊಡದು ಜೈಲು ಪಡ್ರೆ ಕೇನಂದ್ರೆ ಜೇರಾಟ ನಮ್ಮೈತೆ ಇಂಚೊಂಜಿ ಕೂಟ ಮಾಡ್ತಿದ್ದು ಮಾಡ್ತಾರೆ. ಅಕ್ಲು ಸೀದಾ ಕೇಳುಜಿ ಬ್ರಿಟಿಷರ್ ಕೊಡದು ಮಾಡ್ತೇವೆ. ಆಯ್ತು ನಮ್ಮ ಕೆಲವು ನಮ್ಮ ಉಳೈತೆ ರಾಜ್ಯರು ಕೆಲವು ಅಕ್ಲಿಗೆ ಸಹಾಯ ಮಾಡ್ತೇವೆ. ಅಂಚಾದು ಸ್ವಾತಂತ್ರ್ಯ ಸಿಕ್ಕನಾಗ ಒಂದು ಕೆಲವು ಸಮಯ ಬೋದು ಆ ಫ್ರೀಡಮ್ ಫೈಟರ್ಸ್ ಆ ಮಕ್ಕಳು ಏರ್ ಮಾತ್ರ ಯುದ್ಧ ಮಾಡ್ತೀವಿ ನಮಗೊಂದು ಸ್ವಾತಂತ್ರ್ಯ ಪಂಪುಡಿ ತಂದು ಕೊಳತು ಕೊರಿಯರ ಅಕ್ಲಿಗೆ ಮಾತ್ರ ನಮ್ಮ ಸರಿಯಾದ ಶ್ರದ್ಧಾಂಜಲಿ ಮಲ್ಪೊಡಿದ ನಮಗಿಂತ ಮಸ್ತ್ ಜವಾಬ್ದಾರಿ ಉಂಟು. ಈ ವೇಳೆ ಗೌರವಾಧ್ಯಕ್ಷರಾದ ಕೃಷ್ಣ ಕೋಟ್ಯಾನ್, ಹಮ್ಮಬ್ಬ, ಅಧ್ಯಕ್ಷರಾದ ಯತೀನ್ ಕುಮಾರ್, ಉಪಾಧ್ಯಕ್ಷರಾದ ಸಂತೋಷ್ ಕುಮಾರ್, ಮಹಿಳಾ ಸದಸ್ಯೆ ಶೈಲಾ ರೋಹಿತ್, ಜೊತೆ ಕಾರ್ಯದರ್ಶಿ ದಿನ್ರಾಜ್, ಖಜಾಂಚಿ ರಾಜೇಶ್ ಬೆಳ್ಚಡ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು. ಕಾರ್ಯಕ್ರಮವನ್ನು ಸದಸ್ಯ ಪ್ರಶಾಂತ್ ಅಂಚನ್ ನಡೆಸಿಕೊಟ್ಟರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು. ಮಂಗಳೂರಿನ ಲೇಡಿ ಹಿಲ್ ಸರ್ಕಲ್ನ ಸಮೀಪ ಮಂಗಳ ಈಜುಕೊಳದ ಮುಂಭಾಗದಲ್ಲಿರುವ ಎಸ್ಎಲ್ ಶೇಟ್ ಡೈಮಂಡ್ ಹೌಸ್ನಲ್ಲಿ 79ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನ ಸಂಭ್ರಮದಿಂದ ಆಚರಿಸಲಾಯಿತು. ರಾಷ್ಟ್ರೀಯ ಪ್ರಶಸ್ತಿ ವಿಜೇತ ಡಾಕ್ಟರ್ ಶಿವಾನಂದ ಬೇಕಲ್ ಅವರು ಧ್ವಜಾರೋಹಣವನ್ನು ನೆರವೇರಿಸಿದರು.
ಈ ವೇಳೆ ಸಂದೇಶ ಸಾರಿದ ಅವರು, ದೇಶಕ್ಕಾಗಿ ಹಲವಾರು ಮಂದಿ ಪ್ರಾಣತ್ಯಾಗ ಮಾಡಿದ್ದಾರೆ, ಹೀಗಾಗಿ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ ಎಂದು ಹೇಳಿದರು. ಇನ್ನು ಬುದ್ಧನ ಕುರಿತು ಆತ್ಮಶಕ್ತಿಯ ಕಥೆಯನ್ನು ತಿಳಿಸಿದ ಅವರು, ಆ ಆತ್ಮಶಕ್ತಿ ಜಾಗೃತಿ ಭಾರತದಲ್ಲಿ ಮಾತ್ರವಲ್ಲದೆ ಬೇರೆ ರಾಷ್ಟ್ರದಲ್ಲೂ ಪಸರಿಸಿದೆ ಎಂದು ತಿಳಿಸಿದರು. ನಮ್ಮ ಈ ಮಣ್ಣಿನಲ್ಲಿ ಈ ಭಾರತ ಮಾತೆಯ ಪುತ್ರರಾಗಿ ಜನಿಸಿದ್ದಾರೆ ಅನ್ನುವಂಥದ್ದು ನಮಗೆಲ್ಲ ಹೆಮ್ಮೆ ತರುವಂಥದ್ದು. ಸ್ವಾತಂತ್ರ್ಯೋತ್ಸವದ ಈ ಸಂದರ್ಭದಲ್ಲಿ ಅಂತಹ ಮಹಾತ್ಮರನ್ನು, ಮಹಾತ್ಮ ಗಾಂಧಿ, ಎಷ್ಟು ಮಂದಿ, ಸರ್ದಾರ್ ವಲ್ಲಭಭಾಯಿ ಪಟೇಲ್, ರೋಮಾಂಚನ ಆಗ್ತದೆ ಅವರ ಬಗ್ಗೆ ಮಾತನಾಡುವಾಗ. ಯಾಕಂತಂದ್ರೆ ಇಡೀ ಭಾರತ ದೇಶವನ್ನು ಒಗ್ಗೂಡಿಸಿದಂಥ ಒಂದು ವಿಶೇಷ ಪ್ರಗಲ್ಭವಾದ ಶಕ್ತಿ ಇರತಕ್ಕಂಥ ಒಬ್ಬ ವ್ಯಕ್ತಿ, ಉಕ್ಕಿನ ಮನುಷ್ಯ ಅವರು ಇಡೀ ಭಾರತವನ್ನು ಸಮಗ್ರವಾಗಿ ಒಂದು ನೆರಳಿನ, ಒಂದು ಬಾವುಟದ ಕೆಳಗೆ, ಒಂದು ತ್ರಿವರ್ಣ ಧ್ವಜದ ಕೆಳಗಡೆ ಎಲ್ಲರನ್ನು ತಂದಿರತಕ್ಕಂಥ ಒಟ್ಟುಗೂಡಿಸಿದಂತಹ ಒಂದು ಶಕ್ತಿ ಸುಭಾಷ್ ಚಂದ್ರ ಬೋಸ್ನಲ್ಲಿತ್ತು, ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರಲ್ಲಿತ್ತು. ನಿವೃತ್ತ ಬ್ಯಾಂಕ್ ಉದ್ಯೋಗಿ ಹಾಗೂ ಸಿತಾರ್ ವಾದಕ ಅನಂತ ಸತ್ಯ ಸಂಜೀವ ಅವರು ಮಾತನಾಡಿ, ನಮ್ಮ ದೇಶವು ಅಖಂಡ ಭಾರತವಾಗಿ ಮುಂದುವರಿಯಬೇಕು ಎಂದು ಹೇಳಿದ ಅವರು ತಮ್ಮ ಬಾಲ್ಯದ ಸ್ವಾತಂತ್ರ್ಯ ದಿನಾಚರಣೆಯ ಕುರಿತು ಸ್ಮರಿಸಿದರು. 1942ನೇ ಇಸ್ವಿಯಲ್ಲಿ ನಾನು 2ನೇ ಕ್ಲಾಸು ಸರ್ಕಾರಿ ಶಾಲೆಯಲ್ಲಿ, ಚಿತ್ರ ಥಿಯೇಟರ್ ಹತ್ರ ಸರ್ಕಾರಿ ಶಾಲೆಯಲ್ಲಿ ನಮಗೆ ಸ್ವಾತಂತ್ರ್ಯ ಬಂತು. ಎಲ್ಲರೂ ಒಳ್ಳೆ ಡ್ರೆಸ್ ಮಾಡಿಕೊಂಡು ಬನ್ನಿ ಅಂತ ಮೊದಲೇ ಹೇಳಿದ್ರು. ಸ್ವಾತಂತ್ರ್ಯ ದಿವಸ ಬೈಲ್ಮನೆ ವೆಂಕಪ್ಪಯ್ಯ ಅಂತ ನಮಗೆ ಮಾಸ್ಟ್ರು, ಇಲ್ಲೇ ಅವರ ಮನೆ, ಅವರು ಸುರುಳಿ ಬೆತ್ತ ಹಿಡ್ಕೊಂಡು ನಿಂತರೆ ಎಲ್ಲರೂ ಗಪ್ಪಾಗ್ತಿದ್ರು, ಅಷ್ಟು ಹೆದರ್ತಿದ್ರು. ಅವರು ಎಲ್ಲ ಸಾಲಾಗಿ ನಿಲ್ಲಿ ಅಂತೇಳಿ ಎಲ್ಲ ಸಾಲಾಗಿ ನಿಂತು ಎಲ್ಲರ ಕೈಗೆ ಒಂದು ಫ್ಲಾಗ್ ಕೊಟ್ಟರು, ಮತ್ತೆ ಒಂದು ಲಾಡು, ಒಂದೇ ಮಾತ್ರ ಇದು ಪದ್ಯ ಬರೆದ ಲಕೋಟೆಯಲ್ಲಿ ಒಂದು ಲಾಡು ಕೊಟ್ಟು ಎಲ್ಲರೂ ಈ ಪದ್ಯ ಹೇಳಿ ಅಂತೇಳಿ ನಾವೆಲ್ಲರೂ ಒಟ್ಟಿಗೆ ಆ ಪದ್ಯ ಓದಿ ಹೇಳಿದ್ವಿ. ಹಾಗೆ ನಮಗೆ ಸ್ವಾತಂತ್ರ್ಯ ದಿವಸ ಬಹಳ ಸಂಭ್ರಮ ಇತ್ತು. ಆಗ ಶಾಲೆಗೆ ಹೋಗುವ ನಮ್ಮ ಬ್ಯಾಗಲ್ಲಿ ಒಂದು ಸ್ಲೇಟು, ಮತ್ತೆ ಒಂದು ಮಗ್ಗಿ ಪುಸ್ತಕ, ಮತ್ತೆ ಒಂದು ಕಾಪಿ ಪುಸ್ತಕ ಅಷ್ಟೇ ಇದ್ದದ್ದು 2ನೇ ಕ್ಲಾಸಿಗೆ. ಅದು ಇದು ಗೋಣಿ ಚೀಲದ್ದು ಸಣಬು ನಾಡಿದ ಚೀಲ, ಅದರಲ್ಲಿ ಕಡ್ಡಿ, ಪೆನ್ಸಿಲ್, ಮತ್ತೆ ಆ ಚೀಲದಲ್ಲಿ ಸುಭಾಷ್ ಚಂದ್ರ ಬೋಸರ ಫೋಟೋ ಇತ್ತು, ಸುಭಾಷ್ ಚಂದ್ರ ಬೋಸರ ಅನಿಸಿದ್ರು. ಆಗ ನಮ್ಗೆ ಎಲ್ಲ ಇದರಲ್ಲೆಲ್ಲ ಸುಭಾಷ್ ಚಂದ್ರ ಬೋಸರ ಯುದ್ಧ ಗೀತೆ ಇತ್ತಲ್ಲ, ಕದಂ ಕದಂ ಬಡಾಯ ಜಾ ಖುಷಿ ಕೆ ಗೀತ್ ಗಾಯ ಜಾ ಅಂತ ಒಂದು ಪದ್ಯ ಇತ್ತು. ಬಿಎನ್ಐ ಇನ್ಸ್ಪೈರ್ ಚಾಪ್ಟರ್ನ ಅಧ್ಯಕ್ಷರಾದ ಕಿರಣ್ ಶ್ಯಾಮ್ ಅವರು ಮಾತನಾಡಿ, ಸ್ವಾತಂತ್ರ್ಯ ದಿನಾಚರಣೆ ಮತ್ತು ಕೃಷ್ಣಾಷ್ಟಮಿ ಒಂದೇ ದಿನ ಬಂದಿರುವುದು ವಿಶೇಷವಾದ ದಿನವಾಗಿದೆ. ಇನ್ನು ಬಿಎನ್ಐ ವ್ಯವಹಾರ ಕ್ಷೇತ್ರಕ್ಕೂ ತನ್ನ ಕೊಡುಗೆ ನೀಡುತ್ತಿದೆ ಎಂದರು. ಅಷ್ಟಮಿ ಹಾಗೂ ಇಂಡಿಪೆಂಡೆನ್ಸ್ ಡೇ, ನಮ್ಮ ಸ್ವಾತಂತ್ರ್ಯೋತ್ಸವ ಎರಡು ಒಂದೇ ದಿನ ಆಗಿ ಬಂದಿದೆ. ನಂಗೆ ಸಾಧಾರಣ ಮಟ್ಟಿಗೆ ಇತ್ತೀಚೆಗೆ ನನ್ನ ನೆನಪಿರುವ ಪ್ರಕಾರ ಹೀಗೆ ಯಾವತ್ತೂ ಬಂದಿರಲಿಲ್ಲ. ಹಾಗಾಗಿ ಇದೊಂದು ಸ್ವಲ್ಪ ಸ್ಪೆಷಲ್ ಡೇನೆ. ಬೆಳಗ್ಗೆ ನಮಗೆಲ್ಲ ಇಂಡಿಪೆಂಡೆನ್ಸ್ ಡೇ ಅಂದ್ರೆ ಬೆಳಗ್ಗೆ ಶಾಲೆಗೆ ಹೋಗಿ ಸೆಲೆಬ್ರೇಟ್ ಮಾಡಿ ಲಡ್ಡು ತಿಂದು ಮನೆಗೆ ಬಂದು ಆ ದಿನ ರಜೆ ಅಂತ ಸೆಲೆಬ್ರೇಟ್ ಮಾಡ್ತಿದ್ವಿ. ಆದ್ರೆ ಇವತ್ತು ಅದರ ಜೊತೆಗೆ ಮನೆಗೆ ಹೋಗಿ ಮತ್ತೆ ಪುನಃ ಅಷ್ಟಮಿ ಉಂಡೆ ಕೂಡ ಸಿಗ್ತದೆ. ಹಾಗಾಗಿ ಇದೊಂದು ಸ್ಪೆಷಲ್ ಡೇನೆ. ಬಿಎನ್ಐ ಬಗ್ಗೆ ಸರಿಗೆ ಮಾತಾಡಿದ್ದಾರೆ. ಬಿಎನ್ಐ ಅಂದ್ರೆ ಏನಿಲ್ಲ, ಒಂಥರ ಒಂದು ನಮ್ಮ ಒಂದು ಶಾಪಿಂಗ್ ಮಾಲ್ ಇದ್ದ ಹಾಗೆ. ಆದ್ರೆ ನಮ್ಗೆ ಬೇಕಾದ ಎಲ್ಲ ಒಂದೇ ಮಾಡಿನಡಿಯಲ್ಲಿ ನಿಮ್ಗೆ ಎಲ್ಲಾ ರೀತಿಯ ವ್ಯವಹಾರದವರು ಸಿಗ್ತಾರೆ. ಲೇಡಿ ಹಿಲ್ ಸಮೀಪದ ಎಸ್ಎಲ್ ಶೇಟ್ ಡೈಮಂಡ್ ಹೌಸ್ನ ಮಾಲಕರಾದ ರವೀಂದ್ರ ಶೇಟ್ ಸ್ವಾಗತಿಸಿ ಶರತ್ ಶೇಟ್ ವಂದಿಸಿದ್ರು. ಸುಧಾಕರ್ ರಾವ್ ಪೇಜ್ ಅವರ ಕಾರ್ಯಕ್ರಮ ನಡೆಸಿಕೊಟ್ರು. ಈ ಸಂದರ್ಭ ದೀಪ್ತಿ ಶೇಟ್, ಪ್ರಸಾದ್ ಶೇಟ್, ಪ್ರಣಾಮ್ ಶೇಟ್, ಬಿಎನ್ಐ ಇನ್ಸ್ಪೈರ್ ಚಾಪ್ಟರ್ನ ಉಪಾಧ್ಯಕ್ಷರಾದ ಪದ್ಮನಾಭ್ ನಾಯಕ್, ಕಾರ್ಯದರ್ಶಿ ಸುಜಿತ್ ಭಂಡಾರಿ ಹಾಗೂ ರಾಜಾರಾಮ್ ನಾಯಕ್ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು. ಶರತ್ ಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು. ತುಳು ಮತ್ತು ಕನ್ನಡದ ಬಹುನಿರೀಕ್ಷೆಯ ಸಿನಿಮಾ ನೆತ್ತೆರೆಕೆರೆ ಈಗಾಗಲೇ ಟೀಸರ್ ಬಿಡುಗಡೆಗೊಂಡು ಸಾಕಷ್ಟು ಕುತೂಹಲವನ್ನ ಮೂಡಿಸಿದೆ. ಅಸ್ತ್ರ ಪ್ರೊಡಕ್ಷನ್ ಯೂಟ್ಯೂಬ್ ಚಾನೆಲ್ನಲ್ಲಿ ಸಿನಿಮಾದ ಸಾಂಗ್ ಬಿಡುಗಡೆಯಾಗಿದ್ದು ಸಖತ್ ಸೌಂಡ್ ಮಾಡುತ್ತಿದೆ. ಅಸ್ತ್ರ ಪ್ರೊಡಕ್ಷನ್ ಲಾಂಛನದಲ್ಲಿ ಸ್ವರಾಜ್ ಶೆಟ್ಟಿ ನಿರ್ಮಾಣದಲ್ಲಿ, ಲಂಚೂಲಾಲ್ ಕೆಎಸ್ ನಿರ್ಮಾಣದಲ್ಲಿ ನೆತ್ತೆರೆಕೆರೆ ಸಿನಿಮಾವು ಆಗಸ್ಟ್ 29ರಂದು ಬಿಡುಗಡೆಯಾಗಲಿದೆ. ಈಗಾಗಲೇ ತುಳು ಸಿನಿಮಾದ ಟೀಸರ್ ಬಿಡುಗಡೆಗೊಂಡಿದ್ದು ಸಿನಿಮಾ ರಂಗದಲ್ಲಿ ಹೊಸ ಸಂಚಲನವನ್ನು ಸೃಷ್ಟಿಸಿದೆ. ನೆತ್ತೆರೆಕೆರೆ ವಿಭಿನ್ನ ಬಗೆಯ ಸಿನಿಮಾವಾಗಿದ್ದು ಪಾತ್ರಗಳು ವಿಭಿನ್ನವಾಗಿದೆ.
ಸಿನಿಮಾದ ಬಗ್ಗೆ ಪ್ರೇಕ್ಷಕರಲ್ಲಿ ಕಾತರ ಕುತೂಹಲ ಹೆಚ್ಚಿದೆ. ಇದೀಗ ಸಿನಿಮಾದ ತುಳು ಹಾಡು ಸಖತ್ ಸೌಂಡ್ ಮಾಡುತ್ತಿದೆ. ಯಾನು ಬತ್ತಾಂಡ್ ಇದು ರ್ಯಾಪರ್ ಸಾಂಗ್ ಆಗಿದ್ದು ಅಸ್ತ್ರ ಪ್ರೊಡಕ್ಷನ್ ಯೂಟ್ಯೂಬ್ ಚಾನೆಲ್ನಲ್ಲಿ ಬಿಡುಗಡೆಗೊಂಡಿದೆ. ವಿನೋದ್ ರಾಜ್ ಕೋಕಿಲ ಅವರು ಸಂಗೀತ ನೀಡಿದ್ದು ಕಾರ್ತಿಕ್ ಮುಲ್ಕಿ ಹಾಡಿದ್ದಾರೆ. ಸ್ವರಾಜ್ ಶೆಟ್ಟಿ ಸಿನಿಮಾಕ್ಕೆ ಚಿತ್ರಕಥೆ ಸಂಭಾಷಣೆಯೊಂದಿಗೆ ನಿರ್ದೇಶನದ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದಾರಲ್ಲದೆ ನಾಯಕ ನಟನಾಗಿಯೂ ಅಭಿನಯಿಸಿದ್ದಾರೆ. ನಾಯಕಿಯಾಗಿ ದಿಶಾಲಿ ಪೂಜಾರಿ ನಟಿಸಿದ್ದಾರೆ. ವಿಶೇಷ ಪಾತ್ರದಲ್ಲಿ ಲಂಚುಲಾಲ್ ಕೆಎಸ್, ನಟ ಸುಮನ್ ತಲ್ವಾರ್ ಅಭಿನಯಿಸಿದ್ದಾರೆ. ಸಿನಿಮಾದಲ್ಲಿ ಪೃಥ್ವಿನ್ ಪೊಳಲಿ, ಯುವ ಶೆಟ್ಟಿ, ಅನಿಲ್ ಉಪ್ಪಳ, ಪುಷ್ಪರಾಜ್ ಬೊಳ್ಳೂರು, ವಿಜಯ್ ಮಯ್ಯ, ನೀತ್ ಪೂಜಾರಿ, ಉತ್ಸವ್ ವಾಮಂಜೂರ್, ಚಂದ್ರಶೇಖರ್ ಸಿದ್ದಕಟ್ಟೆ, ಮನೀಶ್ ಶೆಟ್ಟಿ ಉಪಿರ, ಭವ್ಯ ಪೂಜಾರಿ, ನಮಿತಾ ಕಿರಣ್, ಸುನಿತಾ, ವಿನಾಯಕ್ ಜೆಪ್ಪು, ಭಗವಾನ್, ಕೀರ್ತನ್ ಮುಲ್ಕಿ ಭೂಮಿಕೆಯಲ್ಲಿದ್ದಾರೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಮಂಗಳೂರು. ಆಧುನಿಕ ಭಾರತವನ್ನ ಒಬ್ಬ ವ್ಯಕ್ತಿ ಮಾತ್ರ ನಿರ್ಮಿಸಲು ಸಾಧ್ಯವಿಲ್ಲ. ಅದಕ್ಕೆ ಸಮೂಹ ಶ್ರಮ ಅಗತ್ಯ. ಶಿಕ್ಷಕರು ಕೇವಲ ವೃತ್ತಿಯಲ್ಲಿಲ್ಲ, ಸೇವೆಯಲ್ಲಿ ಇದ್ದು ಉತ್ತಮ ವಿದ್ಯಾರ್ಥಿಗಳನ್ನ ರೂಪಿಸಿ ಆಧುನಿಕ ಭಾರತವನ್ನ ಕಟ್ಟುವವರಾಗಿದ್ದಾರೆ. ಇಂತಹ ಮೌಲ್ಯಯುತ ಶಿಕ್ಷಣ ಪಡೆದ ವಿದ್ಯಾರ್ಥಿ ಸಮೂಹದಿಂದ ನವಭಾರತದ ನಿರ್ಮಾಣ ಸಾಧ್ಯ ಎಂದು ಭಾರತೀಯ ಸೇನೆ ನಿವೃತ್ತ ಅಧಿಕಾರಿ ಲೆಫ್ಟಿನೆಂಟ್ ಜನರಲ್ ಅರುಣ್ ಅನಂತನಾರಾಯಣ್ ಹೇಳಿದರು. ಅವರು ಆಳ್ವ ಶಿಕ್ಷಣ ಪ್ರತಿಷ್ಠಾನ ವತಿಯಿಂದ ವಿದ್ಯಾಗಿರಿಯ ಕೆವಿ ಸುಬ್ಬಣ್ಣ ಬಯಲು ವೇದಿಕೆಯಲ್ಲಿ ನಡೆದ 79ನೇ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಧ್ವಜಾರೋಹಣಗೈದು ಮಾತನಾಡಿದರು. ಇಂದಿನ ಪೀಳಿಗೆಗೆ ಸ್ವಾತಂತ್ರ್ಯವೆಂದರೆ ಏನನ್ನಾದರೂ ಸಾಧಿಸುವ ಅವಕಾಶ ಎಂದು ಭಾಸವಾಗಬಹುದು. ಆದರೆ ನಮ್ಮ ಹಿರಿಯರು ಸರಿಯಾದ ಶಿಕ್ಷಣ, ವೈದ್ಯಕೀಯ ಸೌಲಭ್ಯ ಮತ್ತು ಇನ್ನಿತರ ಮೂಲಭೂತ ಸೌಲಭ್ಯಗಳಿಲ್ಲದೆ ಬದುಕಿದ್ರು. ನಿಜವಾದ ಸ್ವಾತಂತ್ರ್ಯವೆಂದರೆ ಅಭಿವೃದ್ಧಿ ಪ್ರತಿಯೊಬ್ಬರಿಗೂ ತಲುಪಿದಾಗ ಹಾಗೂ ಪ್ರತಿಯೊಬ್ಬರೂ ಈ ಅಗತ್ಯ ಸೌಲಭ್ಯಗಳನ್ನು ಪಡೆದಾಗ ಸಾಧ್ಯವಾಗುವುದು ಎಂದರು. Where the mind is led forward by thee into ever widening thought and action, into that heaven of freedom, my Father, let my country awake. Now, Sri Rabindranath Tagore wrote this so many years back. It is true even today. This is my hope and prayer for not just all our countrymen, but for all of you who are part of the Alva family, who are here in this beautiful occasion. Now, before I finish, we will do Bharat Mata Ki Jai thrice. You will repeat after me each time. ಈ ಸಂದರ್ಭ ಆಳ್ವ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷ ಡಾಕ್ಟರ್ ಎಂ ಮೋಹನ್ ಆಳ್ವ, ಮುಲ್ಕಿ ಮೂಡುಬಿದ್ರೆ ವಿಧಾನಸಭಾ ಕ್ಷೇತ್ರದ ಶಾಸಕ ಉಮಾನಾಥ ಕೋಟ್ಯಾನ್, ಸಂಸ್ಥೆಯ ಟ್ರಸ್ಟಿಗಳಾದ ವಿವೇಕ್ ಆಳ್ವ, ಡಾಕ್ಟರ್ ವಿನಯ್ ಆಳ್ವ, ಡಾಕ್ಟರ್ ಗ್ರೀಷ್ಮಾ, ಡಾಕ್ಟರ್ ಹನಾ, ವಿವಿಧ ಕಾಲೇಜುಗಳ ಪ್ರಾಂಶುಪಾಲರು ಉಪಸ್ಥಿತರಿದ್ದರು. ಉಪನ್ಯಾಸಕ ರಾಜೇಶ್ ಡಿಸೋಜಾ ಹಾಗೂ ವೇಣುಗೋಪಾಲ್ ಶೆಟ್ಟಿ ಕಾರ್ಯಕ್ರಮ ನಿರೂಪಿಸಿದರು. ಪ್ರೇಮಶ್ರೀ, ವಿ4 ನ್ಯೂಸ್, ಮೂಡುಬಿದ್ರೆ. ಇದು ಈ ಹೊತ್ತಿನ ಪ್ರಮುಖ ಸುದ್ದಿ. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ವಿ4 ನ್ಯೂಸ್ನ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ಹಾಗೂ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.